ಕಾರ್ಬನ್ ಫೈಬರ್ ದೋಟಿಯಲ್ಲಿ ಅಡಿಕೆ ಕೊಯ್ಲು ಮತ್ತು ಔಷಧ ಸಿಂಪಡಣೆಯ ಕುರಿತಾದ ಅಡಿಕೆ ಕೌಶಲ್ಯ ತರಬೇತಿ ಶಿಬಿರ ಸಿದ್ದಕಟ್ಟೆಯ ಸಹಕಾರಿ ವ್ಯವಸಾಯಿಕ ಸಂಘ, ರೋಟರಿ ಕ್ಲಬ್ ಸಿದ್ದಕಟ್ಟೆ, ಪಲ್ಗುಣಿ, ರೋಟರಿ ಕ್ಲಬ್ ಲೊರಟೋ ಹಿಲ್ಸ್, ಚೈತನ್ಯ ಕೃಷಿಕರ ಸಂಘ ರಾಗಿ ಇವುಗಳ ಜಂಟಿ ಆಶ್ರಯದಲ್ಲಿ ಸಾಯಿ ಎಂಟರ್ಪ್ರೈಸಸ್ ಸುಳ್ಯ ಇದರ ಸಹಯೋಗದೊಂದಿಗೆ ಸಿದ್ದಕಟ್ಟೆಯ ಸಹಕಾರಿ ವ್ಯವಸಾಯಿಕ ಸಂಘದ ಸಭಾಭವನದಲ್ಲಿ ನಡೆಯಿತು. ಮರ ಹತ್ತಲು ಹಾಗೂ ಔಷಧಿ ಸಿಂಪಡಿಸುವ ಸಂದರ್ಭ ಅಡಿಕೆ ಬೆಳೆಗಾರರಿಗೆ ಎದುರಾಗುವ ಕಾರ್ಮಿಕರ ಸಮಸ್ಯೆಗೆ ಪರಿಹಾರವಾಗಿ ಹಾಗೂ ಅತಿ ಎತ್ತರದ ಅಡಿಕೆ ಮರಗಳಿಂದ ಅಡಿಕೆ ಕೊಯ್ಲು ಮಾಡಲು ಕಾರ್ಬನ್ ಫೈಬರ್ ದೋಟಿ ಪ್ರಯೋಜನಕಾರಿಯಾಗಿದ್ದು, ಇದರ ಉಪಯುಕ್ತತೆ ಹಾಗೂ ಬಳಕೆಯ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳು ರೈತರಿಗೆ ಮಾಹಿತಿಯನ್ನ ನೀಡಿದರು. ಕೃಷಿಕರು ಪ್ರಶ್ನೆಗಳನ್ನು ಕೇಳಿ ತಮ್ಮ ಗೊಂದಲಗಳನ್ನು ನಿವಾರಿಸಿಕೊಂಡರು. ಈ ಸಂದರ್ಭದಲ್ಲಿ ಕ್ಯಾಂಪ್ಕೋ ಉಪಾಧ್ಯಕ್ಷ ಶಂಕರ್ ನಾರಾಯಣ್ ಭಟ್ ಕಂಡಿಗೆ ಅವರು ಮಾತನಾಡಿ, ಕೃಷಿ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯಾಗುತ್ತಿದೆ. ಕೃಷಿಕರ ಕಷ್ಟ ಕಾರ್ಪಣ್ಯ ನೀಗಿಸಲು ಹೊಸತನದ ಪ್ರಯೋಗ ಬಂದಿದೆ. ಅಡಿಕೆ ಕೊಯ್ಲು ಹಾಗೂ ಔಷಧಿ ಸಿಂಪಡಣೆಯ ವೇಳೆ ಕಾರ್ಮಿಕರು ಸಿಗದೆ ಹೋದರೆ ಅವರ ಇಡೀ ವರ್ಷದ ಶ್ರಮ ವ್ಯರ್ಥವಾಗಲಿದೆ. ಇಂತಹ ಸಂದರ್ಭದಲ್ಲಿ ಈ ಕಾರ್ಬನ್ ಫೈಬರ್ ದೋಟಿ ಕೃಷಿಕರಿಗೆ ಪ್ರಯೋಜನವಾಗಲಿದೆ. ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳ ಗಾಜುಗಳಿಗೆ ಹಬ್ಬಿದ ಮಂಜುಗಳನ್ನು ಸರಿಸಲು ಕಾರ್ಬನ್ ಫೈಬರ್ ದೋಟಿಗಳನ್ನು ಬಳಸಲಾಗುತ್ತಿದೆ. ಇದನ್ನ ಭಾರತದಲ್ಲಿ ಅಡಿಕೆ ಕೃಷಿಗೆ ಪೂರಕವಾಗಿ ಬಳಸಿಕೊಳ್ಳಲಾಗುತ್ತಿದೆ. ಕೃಷಿಕರೇ ಇದನ್ನ ನಿರ್ವಹಣೆ ಮಾಡಬಹುದಾದ್ದರಿಂದ ಕಾರ್ಮಿಕರು ಮರ ಹತ್ತುವ ಪ್ರಮೇಯೇ ಇಲ್ಲ. 70 ಅಡಿ ಎತ್ತರದ ಅಡಿಕೆ ಮರಗಳಿಂದಲೂ ಈ ದೋಟಿಯ ಮೂಲಕ ಅಡಿಕೆ ಕೊಯ್ಲು ಮಾಡಬಹುದು. ಔಷಧಿಗಳ ಸಿಂಪಡಣೆಯನ್ನ ಮಾಡಬಹುದಾಗಿದೆ ಎಂದು ತಿಳಿಸಿದರು. ಫೈಬರ್ ದೋಟಿ ಏನಿದೆ, ಒಂದು ಹೊಸ ಕ್ರಾಂತಿ ಆಗ್ತಾ ಇದೆ ಕೃಷಿಕರ ಈ ವಲಯದಲ್ಲಿ. ಕೃಷಿಕರ ಕಷ್ಟ ಕಾರ್ಪಣ್ಯಗಳನ್ನು ನೀಗಲಿಕ್ಕಾಗಿ ಇದು ಹೊಸತನ ಈಗ ಬರ್ತಾ ಇದೆ. ಇಲ್ಲಿ ಮುಖ್ಯ ಸಮಸ್ಯೆಗಳು ಅಂದರೆ ಕೃಷಿಕರಿಗೆ ಸಮಯಕ್ಕೆ ಸರಿಯಾಗಿ ಕಾರ್ಮಿಕರ ಕೊರತೆ, ಮತ್ತು ಈ ಸಿಂಪಡಣೆ ಸಮಯದಲ್ಲಂತೂ ನಮ್ಮ ವಾತಾವರಣ ಅವರಿಗೆ ಪೂರಕ ಇರುವುದೇ ತುಂಬ ಕಡಿಮೆ. ಆ ಹಂತದಲ್ಲಿ ಅವರು ಬಯಸಿದಾಗ ಅವರಿಗೆ ಕಾರ್ಮಿಕರು ಸಿಗದೆ ಹೋದರೆ ಅವರ ಇಡೀ ವರ್ಷದ ಶ್ರಮ ವ್ಯರ್ಥವಾಗಿ ಬಿಡ್ತದೆ. ಅಂತಹ ಸಮಯದಲ್ಲಿ ಈ ಹೊಸತನ ಕಾರ್ಬನ್ ಫೈಬರ್ ದೋಟಿ ವಿದೇಶದಿಂದ ಬಂದಿದೆ. ಇದು ವಿದೇಶದಲ್ಲಿ ದೊಡ್ಡ ಕಟ್ಟಡಗಳ ಮಂಜು, ಕಿಟಕಿಗಳಿಗೆ ಹಬ್ಬಿದ ಗಾಜಿಗೆ ಹಬ್ಬಿದ ಮಂಜನ್ನು ನಿವಾರಿಸಲಿಕ್ಕಿರುವ ಒಂದು ಕಾರ್ಬನ್ ಫೈಬರ್ ಒಂದು ವ್ಯವಸ್ಥೆ ಅಷ್ಟೇ. ಅದನ್ನು ಭಾರತಕ್ಕೆ ತಂದು ಈ ಅಡಿಕೆ ಕೃಷಿಕರ ಕಷ್ಟಗಳನ್ನು ನೀಗಲಿಕ್ಕಾಗಿ ಹೊಸತನಗಳನ್ನು ತಂದಿದ್ದಾರೆ. ಇದು ಯಾಕೆ ಇಲ್ಲಿ ನಮಗೆ ಮುಖ್ಯ ಆಗ್ತದೆ ಅಂದರೆ, ಇಲ್ಲಿ ಕೃಷಿಕರು ಅವರ ಕಾರ್ಮಿಕರು ಮರ ಹತ್ತುವ ಕೆಲಸ ಇಲ್ಲ. ಕೃಷಿಕರೇ ಇದನ್ನು ನಿರ್ವಹಣೆ ಮಾಡಬಹುದು. ಕೆಳಗಿನಿಂದಲೇ ನೆಲದಿಂದಲೇ 65-70 ಫೀಟ್ ಎತ್ತರದ ಮರದಿಂದ ಅಡಿಕೆ ಕೊಯ್ಲು ಮಾಡಬಹುದು. ಅಲ್ಲಿಗೆ ಸಿಂಪಡಣೆ ಕೂಡ ಮಾಡಬಹುದು. ತುಂಬ ಉಪಯುಕ್ತವಾದ ಕೃಷಿ ಕೆಲಸಗಳು, ಅವರ ಕಷ್ಟಗಳನ್ನು ನೀಗಲಿಕ್ಕೆ ಈ ಕಾರ್ಬನ್ ಫೈಬರ್ ದೋಟಿ. ಸಿದ್ದಕಟ್ಟೆ ಸಹಕಾರಿ ವ್ಯವಸಾಯಿಕ ಸಂಘವು ತನ್ನ ವ್ಯಾಪ್ತಿಯಲ್ಲಿನ ಕೃಷಿಕರಿಗೆ ಸಾಲ ಸೌಲಭ್ಯ ನೀಡುವುದರೊಂದಿಗೆ ರೈತರಿಗೆ ಪೂರಕವಾದ ಯೋಜನೆಯನ್ನ ಹಾಕಿಕೊಂಡು ಸೇವೆ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ. ಸಿದ್ದಕಟ್ಟೆ ಸಹಕಾರಿ ವ್ಯವಸಾಯಿಕ ಸಂಘದ ಅಧ್ಯಕ್ಷ ಪ್ರಭಾಕರ್ ಪ್ರಭು ಅಧ್ಯಕ್ಷತೆ ವಹಿಸಿದ್ರು. ಬಳಿಕ ಮಾತನಾಡಿದ ಅವರು, ಕಾರ್ಬನ್ ಫೈಬರ್ ದೋಟಿ ಬಳಸುವ ಬಗ್ಗೆ ಕ್ಯಾಂಪ್ಕೋ ನಿರ್ದೇಶನದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಅಡಿಕೆ ಕೌಶಲ್ಯ ತರಬೇತಿ ಶಿಬಿರ ಆಯೋಜಿಸಲಾಗಿದೆ. ಸಾಲ ಹಾಗೂ ಸಬ್ಸಿಡಿ ಆಧಾರದಲ್ಲಿ ದೋಟಿ ಖರೀದಿಸಲು ಅವಕಾಶವನ್ನ ನೀಡಬೇಕು ಎನ್ನುವ ಬೇಡಿಕೆ ಹಲವು ರೈತರಿಂದ ಕೇಳಿಬಂದಿದೆ. ಮುಂದಿನ ಆಡಳಿತ ಮಂಡಳಿಯ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನಿಸಿ ನಿರ್ಣಯ ಕೈಗೊಳ್ಳಲಾಗುವುದೆಂದು ಹೇಳಿದರು. ಕರಾವಳಿ ಜಿಲ್ಲೆ ಅಡಿಕೆ ಬೆಳೆಗಾರಿಕೆ ಒಂದು ಹೆಸರುವಾಸಿಯಾದ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಈಗಾಗಲೇ ಅಡಿಕೆ ಧಾರಣೆ ಒಂದು ಮಾರುಕಟ್ಟೆಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಉತ್ತಮವಾಗಿದ್ದು, ಇದನ್ನು ಮನಗಂಡು ಎಲ್ಲ ಅಡಿಕೆ ಬೆಳೆಗಾರರು ತಮ್ಮ ತಮ್ಮ ಜಮೀನಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆ ಸಸಿಗಳನ್ನು ನೆಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಡಿಕೆ ಕೊಯ್ಲಿಗೆ ಅದೇ ರೀತಿ ಮದ್ದು ಬಿಡುವ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಮತ್ತು ಮಳೆಗಾಲ ಸಂದರ್ಭದಲ್ಲಿ ಅಡಿಕೆ ಹತ್ತಲು ಸಹ ಕೂಲಿ ಕಾರ್ಮಿಕರು ಹಿಂದೇಟು ಹಾಕ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕ್ಯಾಂಪ್ಕೋ ಸಂಸ್ಥೆಯ ಒಂದು ಪ್ರೇರಣೆಯಿಂದ ಸಿದ್ದಕಟ್ಟೆ ಸಹಕಾರಿ ವ್ಯವಸಾಯಿಕ ಸಂಘ, ರೋಟರಿ ಕ್ಲಬ್ ಪಲ್ಗುಣಿ ಸಿದ್ದಕಟ್ಟೆ, ರೋಟರಿ ಕ್ಲಬ್ ಲೊರಟೋ ಹಿಲ್ಸ್ ಬಂಟ್ವಾಳ, ಅದೇ ರೀತಿ ಚೈತನ್ಯ ಕೃಷಿಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಸಾಯಿ ಎಂಟರ್ಪ್ರೈಸಸ್ ಸುಳ್ಯ ಇವರ ಸಹಕಾರದೊಂದಿಗೆ ಸಿದ್ದಕಟ್ಟೆ ಸಹಕಾರಿ ಸಂಘದಲ್ಲಿ ಇವತ್ತು ಎಲ್ಲ ವ್ಯಾಪ್ತಿಯ ಅಡಿಕೆ ತೋಟಗಾರ ಬೆಳೆಗಾರರನ್ನು ಒಟ್ಟುಗೂಡಿಸಿ ಈ ಒಂದು ಕಾರ್ಯಾಗಾರವನ್ನು ನಾವು ಇವತ್ತು ಏರ್ಪಡಿಸಿದ್ದೇವೆ. ಕಾರ್ಯಾಗಾರದ ನಂತರ ಇವತ್ತು ನಮ್ಮ ಹಿರಿಯ ತೋಟಗಾರಿಕಾ ಕೃಷಿಕರಾದ ಜಯರಾಮ್ ಮಾಡಪ್ಪ ಕಣಿಯೂರು ಇವರ ತೋಟದಲ್ಲಿ
ಅಡಿಕೆ ಕೊಯ್ಲು ಅದೇ ರೀತಿ ಮದ್ದು ಸಿಂಪಡಣೆ ಬಗ್ಗೆ ಪ್ರಾತ್ಯಕ್ಷಿತೆ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. ಬಳಿಕ ಸ್ಥಳೀಯ ಪ್ರಗತಿಪರ ಕೃಷಿಕ ಜಯರಾಮ್ ಅಡಪ ಅವರ ಅಡಿಕೆ ತೋಟದಲ್ಲಿ ಪೈಪರ್ ದೋಟಿ ಬಳಸಿ ಅಡಿಕೆ ಕೊಯ್ಲು ಹಾಗೂ ಔಷಧಿ ಸಿಂಪಡಿಸುವ ಕುರಿತು ತರಬೇತುದಾರ ಆರ್ಜಿ ಹೆಗಡೆ ಕಲ್ಲಬೆ ಪ್ರಾಯೋಗಿಕ ತರಬೇತಿ ನೀಡಿದ್ರು. ಸ್ಥಳೀಯ 80ಕ್ಕಿಂತಲೂ ಅಧಿಕ ಮಂದಿ ಕೃಷಿಕರು ಈ ಶಿಬಿರದಲ್ಲಿ ಭಾಗವಹಿಸಿದ್ರು. ಸಿದ್ದಕಟ್ಟೆ ಸಹಕಾರಿ ವ್ಯವಸಾಯಿಕ ಸಂಘದ ಅಧ್ಯಕ್ಷ ಪ್ರಭಾಕರ್ ಪ್ರಭು, ನಿರ್ದೇಶಕರಾದ ರಾಜೇಶ್ ಶೆಟ್ಟಿ ಕೊನೆರಬೆಟ್ಟು, ಮಂದಾರತಿ ಶೆಟ್ಟಿ, ಹರೀಶ್ ಆಚಾರ್ಯ ರಾಗಿ, ಉಮೇಶ್ ಗೌಡ, ದೇವರಾಜ್ ಸಾಲಿಯನ್, ಮಾಧವ ಶೆಟ್ಟಿಗರ್, ಜಾರಪ್ಪ ನಾಯ್ಕ್, ದಿನೇಶ್ ಪೂಜಾರಿ ಹುಲಿಮೇರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆರತಿ ಶೆಟ್ಟಿ, ರೋಟರಿ ಕ್ಲಬ್ ಸಿದ್ದಗಟ್ಟೆ ಪಲ್ಗುಣಿ ಅಧ್ಯಕ್ಷ ಮೈಕಲ್ ಡಿಕುಸ್ತಾ, ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ನ ಅಧ್ಯಕ್ಷ ರಾಘವೇಂದ್ರ ಭಟ್, ಶ್ರೀಕ್ಷೇತ್ರ ಪೂಂಜಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಕುಮಾರ್ ಚೌಟ, ಪ್ರಮುಖರಾದ ರಮೇಶ್ ಭಟ್ ಹುಲಿಕಲ್, ತೋಟಗಾರಿಕಾ ಉತ್ಪನ್ನಗಳ ಸಹಕಾರಿ ಸಂಘದ ನಿರ್ದೇಶಕ ಬೇಲೂರೇಗೌಡ, ವೆಂಕಟಾಚಲ ಅಯ್ಯಂಗಾರ್, ಸಿಒ ಸತೀಶ್, ಸಾಯಿ ಎಂಟರ್ಪ್ರೈಸಸ್ನ ಪದ್ಮನಾಭ, ಚೈತನ್ಯ ಕೃಷಿಕರ ಸಂಘ ರಾಯಿತರ ಅಧ್ಯಕ್ಷ ಚಂದಪ್ಪ ಮೂಲ್ಯ, ಪ್ರಗತಿಪರ ಕೃಷಿಕರಾದ ಸದಾಶಿವ ಪೂವಳ ಕರ್ಪಿ, ಲೋಕೇಶ್ ಶೆಟ್ಟಿ ಸಿದ್ದಕಟ್ಟಿ, ಆಯ್ತಪ್ಪ ಆಳ್ವ, ಸಜೀಬಾ ಕ್ಯಾರು, ವಿನೋದ್ ಅಡಪ, ರಾಮಣ್ಣ ರೈ ಮಾವಂತೂರು, ಪುರಂದರ ಭಟ್, ಸುಬ್ರಹ್ಮಣ್ಯ ಭಟ್, ಸುಭಾಷ್ ಪರಾಡ್ಕರ್, ಚಂದ್ರಶೇಖರ್ ಗೌಡ ರಾಗಿ, ಶಶಿಧರ್ ರೈ ಅರಳ, ನವೀನ್ ಹೆಗ್ಡೆ, ಸೀತಾರಾಮ್ ಶೆಟ್ಟಿ, ದಾಮೋದರ್ ಬಂಗೇರ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.